ಕಾರ್ಕಳದ ಮಿಯಾರು ಜಾಮಿಯಾ ಮಸೀದಿಯಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮಸೀದಿಯ ಖತೀಬರಾದ ಮೌಲಾನಾ ರಸೀಕ್ ಅಹಮದ್ ವಿಶೇಷ ಪ್ರವಚನ ನೀಡಿದರು. ನಂತರ ಮಸೀದಿಯ ಅಧ್ಯಕ್ಷರಾದ ಶೇಖ್ ಶಬೀರ್ ಅವರು ಮಾತನಾಡಿ, ಪ್ರವಾದಿ ಚರಿತ್ರೆ ಕೇವಲ ಒಂದು ವ್ಯಕ್ತಿತ್ವದ ಜೀವನದ ಚರಿತ್ರೆಯಲ್ಲ, ಬದಲಾಗಿ ಇದು ಒಂದು ನಾಗರಿಕತೆ, ಒಂದು ಸಂಸ್ಕೃತಿ, ಒಂದು ಜನಾಂಗ ಮತ್ತು ಸಮುದಾಯ ಹಾಗೂ ದೈವಿಕ ಸಂದೇಶದ ಆರಂಭ ಮತ್ತು ಪ್ರಗತಿ ಅತ್ಯಂತ ಪ್ರಮುಖ, ಆಸಕ್ತಿಯ ಮತ್ತು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದರು. ಮನುಷ್ಯನ ಮನುಕುಲದ ಆರಂಭದಿಂದ ಅಂತ್ಯದವರೆಗೆ ವ್ಯಕ್ತಿತ್ವದ ಎಲ್ಲ ಅಂಶಗಳನ್ನು ಪೋಣಿಸಿದ ವ್ಯಕ್ತಿತ್ವವನ್ನು ಹೊಂದಿರುವ ಏಕೈಕ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ನ್ಯಾಯ ಹಾಗೂ ಅನ್ಯಾಯದ ಗಂಧಗಾಡಿಯೇ ಇಲ್ಲದಂತಹ ಸಮಯದಲ್ಲಿ ಮನುಕುಲದ ಸಂಕಷ್ಟವನ್ನು ಪಾರು ಮಾಡಿದ ಒಳ್ಳೆಯ ಆಡಳಿತಗಾರ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಮನುಷ್ಯನ ಶೋಚನೀಯ ಬದುಕನ್ನು ಸಾಕಾರಗೊಳಿಸಿದ ಸಾಕಾರ ಮೂರ್ತಿ, ವಿಶ್ವ ಪ್ರಮೋಚಕ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಾವು ಇವತ್ತು ಈದ್ ಮಿಲಾದ್ನ ಸುಸಂದರ್ಭದಲ್ಲಿ ಅವರ ಗುಣಗಾನವನ್ನು ಮಾಡ್ತಾ ಇದ್ದೇವೆ. ಮಹಿಳೆಯರ ಪಾಲಿನ ರಕ್ಷಕರಾಗಿದ್ದರು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಆದರ್ಶ ಗುಣಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮೊಹಮ್ಮದ್ ಸಾಜಿದ್, ಉಪಾಧ್ಯಕ್ಷ ಇಮ್ತಿಯಾಜ್ ಅಹಮದ್, ಕೋಶಾಧಿಕಾರಿ ರಿಜ್ವಾನ್ ಸಾಹೇಬ್, ಜಮಾತ್ನ ಮುಸ್ಲಿಂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ನಂತರ ಮೌಲಾನಾ ಸೈಯದ್ ರಾಜಾ ಅವರು ದುವಾ ಮಾಡಿದ್ರು. नबी की मिलाद का जिक्र सुनते हैं आज अल्हम्दुलिल्लाह पहली मर्तबा La